ರೈಲ್ವೆ ಖಾಸಗೀಕರಣದ ವಿರುದ್ಧ ಇಡೀ ದೇಶಡು ಮಾತ ರೈಲ್ವೆ ನಿಲ್ದಾಣದ ಎದುರು ಬೃಹತ್ ಪ್ರತಿಭಟನೆ ನಡೆತೊಂದುಂಡು. ಅಂಚಾದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆದ ಜಂಟಿ ವೇದಿಕೆ, ವಿವಿಧ ರೈತ ಸಂಘಟನೆದ ಒಕ್ಕೂಟ ಬೊಕ್ಕ, ವಿದ್ಯಾರ್ಥಿ ಯುವಜನ ಮಹಿಳಾ ದಲಿತ ಆದಿವಾಸಿ ಬೊಕ್ಕ ಜನಪರ ಸಂಘಟನೆದ ವೇದಿಕೆ ಆಶ್ರಯಡ್ ಬೃಹತ್ ಪ್ರತಿಭಟನಾ ಸಭೆ ಪುತ್ತೂರ್ದ ರೈಲ್ವೆ ನಿಲ್ದಾಣದ ಎದುರು ನಡೆತಂಡು. ಪ್ರತಿಭಟನೆಯನ್ನು ಉದ್ದೇಶಿಸದು ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ ಶೆಟ್ಟಿ ಪಾತಿರ್ದು ಬಿಜೆಪಿದ ದುರಾಡಳಿತನ ಸಹಿಸೊಂದು ದೇಶದ ಪ್ರಮುಖ ರೈಲ್ವೆ, ವಿದ್ಯುತ್, ವಿಮಾನ ನಿಲ್ದಾಣದ ಬೇತೆ ಬೇತೆ ಕ್ಷೇತ್ರಲಿನ ಖಾಸಗಿ ದಕ್ಲೆಗ್ ಮಾರಾಟ ಮನ್ಪುನ ಮೂಲಕ ಆಡಳಿತ ಮನ್ಪೆರೆ ಅಸಮರ್ಥರಾದಿಪ್ಪುನೇನು ತೊಜಿಪಾದು ಕೊರ್ತುಂಡು. ಸಾಮಾನ್ಯ ಜನಕ್ಲಿನ ಭಾವನೆನೆ ಅರ್ಥ ಮನ್ಪಂದಿನ ಕೇಂದ್ರ ಸರ್ಕಾರದ ವಿರುದ್ಧ ಬರ್ಪಿ ಚುನಾವಣೆಡ್ ಜನಕುಲು ಉತ್ತರ ಕೊರಿಯರೆ ಉಲ್ಲೆರು. ಮಾತೆಲ್ಲ ಖಾಸಗೀಕರಣ ಮಂತುಂಡ ಕೇಂದ್ರ ಸರ್ಕಾರಗ್ ಮಂತ್ರಿಲಿನ ಅವಶ್ಯಕತೆ ಉಂಡಾ ಪಂದ್ ಪ್ರಶ್ನೆ ಮಂತಿನ ಆರು ಕರಿನ 10 ವರ್ಷದ ಅಭಿವೃದ್ಧಿದ ಮಂತ್ರ ಜಪ ಮಂತೊಂದಿಪ್ಪುನ ಕೇಂದ್ರ ಸರ್ಕಾರದ ಸಾಧನೆ ಮಾತೆಲ್ಲ ಖಾಸಗೀಕರಣ ಮಂತಿನವೇ ಸಾಧನೆ. ಜನಕುಲು ಬದುಕೆರೆ ಒವ್ವೇ ಕಾರ್ಯಕ್ರಮಲೇನು ಕೇಂದ್ರ ಸರ್ಕಾರ ಇಡೆಮುಟ್ಟ ಮಂತದಿಜಿ ನೇರ್ದು ತೆರಪುಂಡು ಕೇಂದ್ರ ಸರ್ಕಾರ ಆಡಳಿತ ಮನ್ಪೆರೆ ನಾಲಾಯಕೆರು ನೆತ್ತ ವಿರುದ್ಧ ಮಾತೆಲ್ಲ ಪಾತೆರಡುಂದು ಪಂಡಿನ ಆರು ನನತ ಚುನಾವಣೆಡು ಧರ್ಮದ ಮಧ್ಯೆ ಪೆಟ್ಟು ಕನಪುನ ಬೇಲೆ ಮನ್ಪುನವೇ ಬಿಜೆಪಿದ ಅಜೆಂಡಾ ಅಂದು ಪಂಡೆರು. ಸಿಐಟಿಯು ಮುಖಂಡ ನ್ಯಾಯವಾದಿ BM ಭಟ್ ಪಾತಿರ್ದು ದೇಶದ ಮಾತಕ್ಷೇತ್ರಲಿನ ಖಾಸಗೀಕರಣ ಮನ್ಪುನ ಮೂಲಕ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಹಾಮುರುಕೆ ನಮ್ಮ ಮಾತೆರ್ನಲ ತೆರಿಗೆದ ಕಾಸಿಡು ವಿದ್ಯುತ್, ರೈಲ್ವೆ, ವಿಮಾನ ನಿಲ್ದಾಣ ನಿರ್ಮಾಣ ಆದು ಮಿತ್ತು ಬೈದುಂಡು. ನಮ್ಮನ್ನು ಧರ್ಮದ ನಡುಟು ತಿಕ್ಕದು ಪಾಡುನ ಸರ್ಕಾರ ಕಾರ್ಮಿಕರ್ನ ಪರವಾದ ಎಂಕುಲು ಉಲ್ಲಾ ಪಂದು ಪನೊಂದು ಇತ್ತಿಲೆಕನೆ ಕಾರ್ಮಿಕರು ಬೀದಿಗೆ ಬೂರೊಂದುಲ್ಲೆರು. ಪೊಲ್ಲುದ ರೈಲ್ವೆ ನಿಲ್ದಾಣ ಮಲ್ಪುಲೆಕ್ ಬೋಡಾದು ಖಾಸಗೀಕರಣ ಮನ್ಪೆರ ಪಿದಡ್ದೆರು. ರೈಲ್ವೆ ಅಧಿಕಾರಿಲೇನು ಗುಂಪು ಮನ್ಪುನ ಮೂಲಕ ಅಕ್ಲೆಗು ಬೋಡಾಯಿಲೆಕ ಬಳಸೊಂದುಲ್ಲೆರು. ಕೊರ್ನ ಪಾತೆರನು ನಡೆಸಾಯರ ಆವಂದಿನ ಸರ್ಕಾರ ಏಪೋಗ್ಲ ಆಡಳಿತ ಮನ್ಪೆರ ಯೋಗ್ಯ ಅತ್ತಂದು ಪಂಡೆರು. ಪ್ರತಿಭಟನೆಯನ್ನು CPIM ಮುಖಂಡ ಹಿರಿಯ ನ್ಯಾಯವಾದಿ PK ಸತೀಶನ್ ಉದ್ಘಾಟನೆ ಮಂತೆರು. ಪ್ರತಿಭಟನೆಡು ನಗರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಪುರಸಭೆ ಮಾಜಿ ಸದಸ್ಯ ಜಗನ್ನಾಥ್ ರೈ ಸೂತ್ರಬೆಟ್ಟು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MB ವಿಶ್ವನಾಥ್ ರೈ, ಅಲ್ಪಸಂಖ್ಯಾತ ಘಟಕದ ಶಕೂರ್ ಹಾಜಿ, ಮುಖಂಡರಾಯಿನ ಅಬ್ದುಲ್ ಖಾದರ್ ಮೇರ್ಲಾ, ಫಾರೂಕ್ ಬಾಯಂಬಾಡಿ, ಇಸಾಕ್ ಸಲ್ಮರ ಬೇತೆ ಬೇತೆ ಸಂಘಟನೆದ ಪ್ರಮುಖರು ಇದ್ದರು. ಅದನ್ನು ಪ್ರಮುಖವಾಗಿ ನಾವು ಉಲ್ಲೇಖ ಮಾಡಿದ್ದೇವೆ. ಅದರ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ. ನಮ್ಮ ಸಂಸದರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವು ಕೇವಲ ನಮ್ಮ ಸಂಸದರಲ್ಲ, ಈ ರಾಜ್ಯದ ಬಿಜೆಪಿಯ ಒಂದು ಸಂದರ್ಭ, ಈ ದೇಶವನ್ನು ಆಡಳಿತ ಮಾಡುವ ಪಕ್ಷದ ಈ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂತದ್ದು ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ನಿಮಗೆ ತಾಕತ್ತಿದೆ, ಮಾಡುವಂತ ಯೋಗ್ಯತೆ ಇದೆ, ಮಾಡಬಹುದಿತ್ತು ಆದ್ರೆ ಮಾಡಲಿಲ್ಲ ಅಂತ ಹೇಳುವಂತ ನೋವು ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಸಂಸದರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಈ ದೇಶವನ್ನು ಆಡಳಿತ ಮಾಡುವಂತ ಪಕ್ಷದ ಅಧ್ಯಕ್ಷರಾಗಿ ನೀವು ಯಾಕೆ ಮಾಡ್ತಾ ಇಲ್ಲ? ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ವಾ? ಯಾಕೆ ಮಾಡುವುದಿಲ್ಲ? ನಿಮಗೆ ಈ ಜಿಲ್ಲೆಯ ಜನ ಬೇಕಾಗಿಲ್ವಾ? ಅದು ನಮ್ಮ ಊರಿನವರು ಅಂತ ಹೇಳುವಂತದ್ದು ಇನ್ನೊಂದು ಕಡೆ ಇದೆ. ನಮ್ಮ ಜಿಲ್ಲೆಯ ಜನ ಬೇಡವಾ ನಿಮಗೆ? ಹಾಗಿದ್ರೆ ನಮ್ಮ ಮನಸ್ಸಲ್ಲಿ ಆಗುವಂತದ್ದು ನಿರಂತರವಾಗಿ ನಾವು ಆಲೋಚನೆ ಮಾಡುವಂತದ್ದು, ನಿಮಗಿದು ಯಾವುದು ಬೇಡ, ರೈಲು ಬೇಡ, ವಿಮಾನ ಬೇಡ, ಬಸ್ಸು ಬೇಡ, ಕಾರು ಬೇಡ, ಯಾವುದು ಬೇಡ. ನಿಮಗೆ ಬೇಕಾದ್ದು ನಾಳೆ ಚುನಾವಣೆಯ ಸಂದರ್ಭದಲ್ಲಿ ಧರ್ಮಗಳ ಮಧ್ಯೆ ಕಂದಕವನ್ನು ಬಿಟ್ಟು ನಾವು ಗೆಲ್ತೇವೆ, ಏನಾದ್ರೂ ಮಾಡ್ತೇವೆ ಅಂತ ಹೇಳುವ ಆಲೋಚನೆ ಇದ್ರೆ ಈ ಬಾರಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವಂತದ್ದು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ, ರೈಲ್ವೆಯ ಸುಧಾರಣೆಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಏನಾದ್ರೂ ನಿಮ್ಮ ಅವಧಿಯಲ್ಲಿ ಆಗುದಿದ್ರೆ ಪ್ರಯತ್ನ ಪಡಿ. ಇನ್ನೂ ಸ್ವಲ್ಪ ದಿವಸ ಇದೆ, ಅದರ ಬಗ್ಗೆ ಪ್ರಯತ್ನ ಮಾಡಬಹುದು. ಅದು ಬಿಟ್ಟು ನೀವು ಏನೋ ಒಂದು ರೀತಿಯ ಬುಟಾಟಿಕೆ ರಾಜಕಾರಣದಿಂದ ದಿನ ಕಳೆಯುವುದನ್ನು ಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಡುವ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿದೆ. ಅದರ ಬಗ್ಗೆ ಇವತ್ತು ಎಚ್ಚರ ಮಾಡುವ BM ಭಟ್ ತುಂಬಾ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಈ ದೇಶದಲ್ಲಿ ಇವತ್ತು ಏನು ಆಗ್ತಾ ಇದೆ ಅಂತ ಹೇಳುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಂಥ ಅನೇಕ ವಿಚಾರಗಳು ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಜನ ವಿರೋಧಿ ನೀತಿಯಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಈ ದೇಶದಲ್ಲೇ ಒಂದು ರೀತಿಯ ದೊಡ್ಡ ಬದಲಾವಣೆ ಮುಂದಿನ ಚುನಾವಣೆಯಲ್ಲಿ ಬರಲಿಕ್ಕಿದೆ. ಅದು ಮಂಗಳೂರು ಕ್ಷೇತ್ರದಲ್ಲೂ ಆ ಬದಲಾವಣೆಗಳು ಖಂಡಿತವಾಗಿ ಬರ್ತದೆ ಎಂದು ಹೇಳುವ ವಿಶ್ವಾಸವು ನಮಗಿದೆ. ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪ್ಯಾಸೆಂಜರ್ ಟ್ರೈನ್ ಇವತ್ತು ಬೆಳಿಗ್ಗೆ ಮತ್ತು ಸಂಜೆ ನಾವು ಪುತ್ತೂರು ಮತ್ತು ಸುಬ್ರಹ್ಮಣ್ಯ ಭಾಗಕ್ಕೆ ಹೋಗುವಂತ ಪ್ಯಾಸೆಂಜರ್ ಟ್ರೈನ್ ಈಗ ಇಲ್ಲ. ಇವತ್ತು ಹೆಚ್ಚಿನ ಜನ ಇದರಲ್ಲಿ ಪ್ರವಾಸ ಮಾಡ್ತಾ ಇದ್ರು, ಮಂಗಳೂರಿಗೆ ಹೋಗುವವರು. ಇವತ್ತು ಅಂತ ವ್ಯವಸ್ಥೆಗಳೇ ಇಲ್ಲ. ಯಾರತ್ರ ಕೇಳೋದು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅಥವಾ ಕನಿಷ್ಠ ದರದಲ್ಲಿ ಮಂಗಳೂರಿಗೆ ಹೋಗುವಂತ, ಮಂಗಳೂರಿಂದ ಬರುವಂತ ವ್ಯವಸ್ಥೆಗಳಿತ್ತು, ಅದೆಲ್ಲ ನಿಂತು ಹೋಗಿದೆ. ಇವತ್ತು ರೈಲ್ವೆಯ ಸೇವೆ ಇವತ್ತು ಸಾಮಾನ್ಯ ಜನರಿಗೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.